ಬಸ್ಸು ಏಜೆಂಟರ ಬಳಗ ಕಾರ್ಕಳ ಇದರ 24ನೇ ವರ್ಷದ ಸೌಹಾರ್ದ ಸಂಗಮ ಸನ್ಮಾನ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ 2025ರ ಕಾರ್ಯಕ್ರಮವು ಕಾರ್ಕಳದ ಮುಖ್ಯ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಕಾರ್ಕಳ ಟೈಗರ್ಸ್ನ ಅಧ್ಯಕ್ಷರಾದ ಬೋಳಪ್ರಸಾದ್ ಕಾಮತ್ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿಠಲದಾಸ್ ಸ್ವಾಮೀಜಿ, ಕೆಎಂ ಅಬೂಬಕ್ಕರ್ ಸಿದ್ದಕ್, ವಂದನೀಯ ಸ್ವಾಮಿ ರೂಪೇಶ್ ರವೀನ್ ತಾವೂರೋ, ಸಮಾರಂಭದ ಅಧ್ಯಕ್ಷರಾದ ನವೀನ್ ಚಂದ್ರಶೆಟ್ಟಿ ಹಾಗೂ ಸೀತಾರಾಮ ಧಾರಾವಾಹಿಯ ಸಿಹಿ ಮತ್ತು ಸುಮುಖ್ ಸಾಥ್ ನೀಡಿದರು. ಉದ್ಘಾಟನಾ ಭಾಷಣ ಮಾಡಿದ ಬೋಳಪ್ರಸಾದ್, 24 ವರ್ಷದಿಂದ ಬಸ್ ಏಜೆಂಟರ ಬಳಗ ಎಲ್ಲ ಧರ್ಮದವರು ಸೇರಿ ಸೌಹಾರ್ದ ಸಂಗಮ ಕಾರ್ಯಕ್ರಮವು ಹಮ್ಮಿಕೊಂಡಿದ್ದಾರೆ. ಈ ಸೌಹಾರ್ದ ಸಂಗಮ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಇಂಥ ಕಾರ್ಯಕ್ರಮವು ಈಗಿನ ಪರಿಸ್ಥಿತಿಗೆ ತುಂಬಾ ಅಗತ್ಯವಾಗಿದೆ ಎಂದು ಹೇಳಿದರು. ಸುರೇಶನ್ ಅನ್ನುವಂಥವರು ತುಂಬ ಸಮಾಜಕ್ಕೆ ಬೇಕಾದ ಎಂಥ ಎಮರ್ಜೆನ್ಸಿ ಇದ್ರೂ ಸಹ ಈ ಒಂದು ಸಂಘಟನೆ ಎಲ್ಲ ಧರ್ಮದವರೊಟ್ಟಿಗೆ ಮಿಂಗಲಾಗಿ ಎಲ್ಲ ಧರ್ಮವನ್ನು ಸೇರಿಸಿ ಈ ಒಂದು ಏಜೆಂಟರ ಬಳಗವನ್ನು ಮಾಡಿ ಕಾರ್ಕಳದಲ್ಲಿ 24 ವರ್ಷದಿಂದ ದೊಡ್ಡ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದಾರೆ. ಇವರಿಗೆ ತುಂಬ ಅಭಿನಂದನೆ ಹೇಳ್ತಾ ಇದ್ದೇನೆ. ಇನ್ನೂ ಕೂಡ ಇವರಿಗೆ ನಮ್ಮ ಸಹಕಾರ ಯಾವತ್ತೂ ಸಹ ಈ ಬಸ್ ಏಜೆಂಟರ ಬಳಗಕ್ಕೆ ಇರ್ತದೆ ಅಂತ ಹೇಳಿ ಇವತ್ತು ನನಗೆ ಅತಿಥಿಯ ಸೌಹಾರ್ದ ಭಾಷಣವನ್ನು ಮಾಡಿದ ಎನ್.ಆರ್. ದಾಮೋದರ್ ಶರ್ಮಾ ಅವರು, ಕಾರ್ಕಳ ಕ್ಷೇತ್ರದ ಮಂದಿರ, ಮಸೀದಿ, ಚರ್ಚ್ಗಳು ಜನರನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡುತ್ತಿವೆ. ಅದನ್ನು ನಂಬಿಕೊಂಡು ಬಂದಿರುವ ಪರಂಪರೆ ಸಾತ್ವಿಕವಾಗಿ ಬಂದಿರುವ ಸಂತೋಷಕ್ಕೆ ಗೌರವ ಕೊಟ್ಟು ಸೌಹಾರ್ದತೆಯ ಬದುಕಿಗೆ ಬೆಲೆ ಏನು, ನೆಲೆ ಏನು ಎಂದು ಹೇಳಿ ಹೊರಟಿರುವ ಕಾರ್ಕಳದ ಹೆಗ್ಗಳಿಕೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದರು. ಸಾಲು ಸಾಲು ದೀಪಗಳನ್ನು ಬೆಳಗಿಸಿಕೊಳ್ಳುವುದರ ಮೂಲಕ ಲೋಕಾನುಗ್ರಹವನ್ನು ಮಾಡುತ್ತಾ ಇರುವ ಪಡು ತಿರುಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವೆಂಕಟರಮಣ ದೇವರ ಸಾನ್ನಿಧ್ಯ ಇರುವಂತಹ ಪಾವನ ಭೂಮಿ ಕಾರ್ಕಳ. ಅದರಿಂದಾಚೆಗೆ ಇನ್ನೊಂದು ಮಕ್ಕಳಿಗೆ ಯೋಚನೆ ಮಾಡಿದರೆ ಏಕಾಹ ಭಜನೆ ನಡೆದು ಶಿಲ್ಪ ಪರಂಪರೆಗೆ ಆರಾಧ್ಯ ದೇವತೆಯಾಗಿ ವಿಜೃಂಭಿಸುವಂತಹ ಕಾಳಿಕಾ ಮಾತೆಯ ಪಾವನ ಸನ್ನಿಧಾನ ಇರುವಂತಹ ಭೂಮಿ ಕಾರ್ಕಳ. ಹೆಚ್ಚೇಕೆ ಈ ನಾಡಿನಲ್ಲಿ ಜಾತಿ, ಮತ, ಸಂಪ್ರದಾಯಗಳನ್ನು ಮೀರಿ ಧರ್ಮದೈವ ಅನಿಸಿದಂತಹ ಕಲ್ಕುಡರಿಗೆ ಯಾರೆಲ್ಲ ಕೈ ಮುಗಿಯುತ್ತಾರೋ ಅಂತಹ ಕಲ್ಕುಡನ ಪದಸ್ಪರ್ಶವಾದಂತಹ ಪುಣ್ಯಭೂಮಿ ಕಾರ್ಕಳದಲ್ಲಿ ನಾವು ನಿಂತಿದ್ದೇವೆ ಅನ್ನುವ ಕಾರಣಕ್ಕೆ ನಮಗೆ ಸಂತೋಷ ಆಗಬೇಕು. ಇದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಕ್ಷೇತ್ರದ ಮಂದಿರ, ಮಸೀದಿ, ಚರ್ಚ್ಗಳು ಎಲ್ಲವೂ ಕೂಡ ಜನರನ್ನು ಒಗ್ಗೂಡಿಸುವ ನೆಲೆಯಲ್ಲಿ ಮಾಡುವಂತಹ ಪ್ರಯತ್ನ, ಅದನ್ನು ನಂಬಿಕೊಂಡು ಬಂದಂತಹ ಪರಂಪರೆ ಸಾತ್ವಿಕವಾದಂತಹ ಸಂತೋಷಕ್ಕೆ ಗೌರವ ಕೊಟ್ಟು ಸೌಹಾರ್ದದ ಬದುಕಿನ ಬೆಲೆ ಏನು, ನೆಲೆ ಏನು ಅನ್ನುವುದನ್ನು ಸಮಾಜಕ್ಕೆ ಹೇಳ ಹೊರಟದ್ದಿದೆಯಲ್ಲ, ಅದು ಕಾರ್ಕಳದ ಹೆಗ್ಗಳಿಕೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ನಂತರ ಮಾತನಾಡಿದ ಅಬೂಬಕ್ಕರ್ ಸಿದ್ದಿಕ್ ಅವರು, ನಾವು ಒಳ್ಳೆಯದನ್ನು ಬಯಸುತ್ತೇವೆ. ಅದು ಸೌಹಾರ್ದ. ಈಗಿನ ಕಾಲದಲ್ಲಿ ಒಳ್ಳೆಯ ಶಿಕ್ಷಣ ಜಗತ್ತಿನ ಎಲ್ಲೆಡೆಯೂ ದೊರಕುತ್ತದೆ. ಆದರೆ ಒಳ್ಳೆಯ ಹೃದಯವಂತಿಕೆ ಕೊಡುವ ಶಿಕ್ಷಣ ಸಂಸ್ಥೆಗಳು ಇಲ್ಲ. ಆದ್ದರಿಂದ ಹೃದಯ ರೋಗ ಹೆಚ್ಚಾಗಿದೆ. ಧರ್ಮ ಎಂದರೆ ಒಳ್ಳೆಯ ಮಾತನ್ನು ಆಡುವುದು, ಹಸಿದವರಿಗೆ ಊಟ ಬಡಿಸುವುದು ಹಾಗೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು. ಇದು ಇಸ್ಲಾಂ ಮತ್ತು ಇತರ ಧರ್ಮಗಳು ಇದನ್ನೇ ಹೇಳುವುದು ಎಂದು ಹೇಳಿದರು. ಹೃದಯ ಯಾವಾಗ ಹೃದಯದಲ್ಲಿ ಹೃದಯವಂತಿಕೆ ಇರುವುದಿರೋ ಅಲ್ಲಿ ಹೃದಯ ರೋಗಗಳು ಆವರಿಸಿ ಬಿಡ್ತದೆ. ಇವತ್ತು ನಮ್ಮ ಹೃದಯಗಳು ಏನಾಗಿದೆ? ನಮ್ಮ ಪ್ರವಾದಿಗಳು ಒಂದು ಮಾತು ಹೇಳ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲಾ ವ ಇನ್ನ ಫಿಲ್ ಜಸದಿ ಮುದ್ಗಾ ಇದಾ ಸಲಹತ್ ಸಲಹಲ್ ಜಸದು ಕುಲ್ಲು ವ ಇದಾ ಫಸದತ್ ಫಸದಲ್ ಜಸದು ಕುಲ್ಲು ಅಲಾ ವಹಿಯಲ್ ಕಲ್ಬ್. ಅಂದರೆ ಮನುಷ್ಯ ಶರೀರದಲ್ಲಿ ಒಂದು ಮಾಂಸದ ಪಿಂಡ ಇದೆ. ಆ ಪಿಂಡ ಚೆನ್ನಾಗಿದ್ದರೆ ಮನುಷ್ಯ ಪೂರ್ಣವಾಗಿ ಚೆನ್ನಾಗಿರ್ತಾನೆ. ಆ ಪಿಂಡ ಕೆಟ್ಟು ಹೋದರೆ ಮನುಷ್ಯ ಸಂಪೂರ್ಣವಾಗಿ ಕೆಟ್ಟು ಹೋಗ್ತಾನೆ. ಅಲಾ, ಹಲೋ, ವಾಟ್ ಇಸ್ ದಟ್? ದಟ್ ಇಸ್ ಕಲ್ಬ್, ಹಾರ್ಟ್, ಹೃದಯ. ಅದು ಯಾವಾಗ ಚೆನ್ನಾಗಿರ್ತದೆ ಆಗ ಸಮಾಜ ಚೆನ್ನಾಗಿರ್ತದೆ, ಜಗತ್ತು ಚೆನ್ನಾಗಿರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯ ಚೆನ್ನಾಗಿರ್ತದೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಂತರ ಮಾತನಾಡಿದ ವಂದನೆಯ ಸ್ವಾಮಿ ರೂಪೇಶ್ ರವೀನ್ ತಾವೂರೋ, ಇಂದು ಭಾರತದಲ್ಲಿ ರಾಜಕೀಯ, ನಮ್ಮ ಧರ್ಮ ಹಾಗೂ ಇತರ ವಿಷಯಗಳ ಬಗ್ಗೆ ಅತಿಯಾದ ಮಹತ್ವವನ್ನು ಕೊಡುವಾಗ ಈ ವೇದಿಕೆಯಲ್ಲಿ ನಾವೆಲ್ಲ ಸಾಮರಸ್ಯದಿಂದ ಬಾಳಬೇಕು, ನಮ್ಮ ಎಲ್ಲ ಧರ್ಮದ ಜನರು ಸಹೋದರರಂತೆ ಬಾಳಬೇಕು ಎಂಬ ಸಂದೇಶವನ್ನು ಈ ವೇದಿಕೆ ನೀಡುತ್ತದೆ ಎಂದು ಹೇಳಿದರು. ಇಂದು ಭಾರತ ದೇಶದಲ್ಲಿ ರಾಜಕೀಯ ಮತ್ತೆ ನಮ್ಮ ಧರ್ಮ ಇದರ ಒಂದು ವಿಷಯಗಳಿಗೆ ನಾವು ಅತಿಯಾದ ನಮ್ಮ ಇಂಪಾರ್ಟೆನ್ಸ್ ಅನ್ನು ಕೊಡುವಾಗ ಈ ಒಂದು ವೇದಿಕೆಯು ನಾವೆಲ್ಲರೂ ಸಾಮರಸ್ಯದಲ್ಲಿ ಬಾಳಬೇಕು, ನಾವೆಲ್ಲರೂ ಎಲ್ಲ ಧರ್ಮದ ಜನರು ಸಹೋದರ ಸಹೋದರಿ ಎಂದು ಹೇಳುವ ಸಂದೇಶವನ್ನು ನೀಡುವ ಈ ವೇದಿಕೆಯು ನಿಜವಾಗಿಯೂ ಒಂದು ದೇವಾಲಯ ಆಗಿದೆ, ಒಂದು ಶುಭ, ಒಂದು ಒಳ್ಳೆಯ ಪುಣ್ಯ ಸ್ಥಳವಾಗಿದೆ. ಈ ವೇದಿಕೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಬಾಲ್ಯದ ನೆನಪು ಬರುತ್ತೆ.
ನಾನು ಹುಟ್ಟಿದ್ದು ಅಲ್ಲಿಪಾದ ಎಂಬ ಒಂದು ಹಳ್ಳಿಯಲ್ಲಿ, ಕಲ್ತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂತ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 5 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆ ಅಂಗವಾಗಿ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸ್ವಚ್ಛ ಬ್ರಿಗೇಡ್ ಕಾರ್ಗಳ ಇವರ ಮುಖ್ಯಸ್ಥರಾದ ಫೆಲಿಕ್ಸ್ ವಾಸ್ ಹಾಗೂ ತಂಡದವರಿಗೆ ಕೃಷಿಕರಾದ ಅಂತೋನಿ ಅಲಿಯಾಸ್ ಡಿಸಿಲ್ವಾ ಮತ್ತು 45 ವರ್ಷಗಳಿಂದ ಒಂದೇ ಬಸ್ಸಿನಲ್ಲಿ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿರುವ ವಾಸು ಪೂಜಾರಿಗೆ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದರು. ನಂತರ ಪ್ರತಿಭಾವಂತ 27 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ನಂತರ ಮಾತನಾಡಿದ ಪರಮಪೂಜ್ಯ ಶ್ರೀ 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 ಈಶ ವಿಠಲದಾಸ್ ಸ್ವಾಮೀಜಿ, ಶ್ರೀ ಕ್ಷೇತ್ರ ಕೆಮರು ಬಸ್ ಏಜೆಂಟರ ಬಳಗ 24 ವರ್ಷದಿಂದ ಪ್ರಪಂಚಕ್ಕೆ ಈ ವೇದಿಕೆಯಿಂದ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ಉತ್ತಮ ಕೆಲಸವನ್ನು ಮಾಡುತ್ತಾ ಬಂದಿದೆ. ಇವರ ಈ ಉತ್ತಮ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ವೇದಿಕೆಯಲ್ಲಿ ಪವಿತ್ರವಾದ ಮನುಷ್ಯತ್ವವೇ ಒಂದು ಜಾತಿ ಎಂದು ಸಾಬೀತುಪಡಿಸುವಲ್ಲಿ ಬಸ್ ಏಜೆಂಟರ ಬಳಗ ಯಶಸ್ವಿಯಾಗಿದೆ ಎಂದು ಹೇಳಿದರು. ಶಾಲೆದ ಮರ್ಯಾದೆಗೆ ಎತ್ತಿನ ಬಂದ ಕಲಾಮಾಯನ್ ಕುಲ್ಲಾದ ಗುಡ್ ಕ್ವಶನ್ ಎಡ್ಡ ಕ್ವಶನ್ ಕೇಂದ್ರ ಪನ್ಪೇರು ಕಲಾಮೇರ್ ಪನ್ಪೇರು ತೂಲ ಈ ಜವನೆ ಈ ನಿನ್ನ ಕೂಜಲ್ ಉಂಡತ ಸರ್ತ ಉಂಟೋಡು ಯಾನ ಪರಬೆ ಯಾನ ಪ್ರಾಯಾತಲು ಎನ್ನ ಕುಜಲ್ ಉಂಡತ ಬಗ್ಗದಿಪ್ಪೋಡು ಒಂದು ಪನ್ಪಿನ ಪಾತೆನ ಮಲ್ಲಾಯೆ ತೆರಿದಿನೇ ಬಗ್ಗೋಡು ಒಂದು ಪನ್ಪಿನ ಚಿತ್ತಿನ ಪಾತೆರನ್ನು ಪನ್ಪೇರು ಅಂಚ ನಮ್ಮಡ ಜ್ಞಾನ ಬತ್ತಂಡ ನಮ್ಮ ಬಗ್ಗುನ ಚಿತ್ತಿನ ಸ್ವಾಮಿ ವಿವೇಕಾನಂದರ ಒಂದು ಕರೆಕ್ಟ್ ಒಂದು ಪಾತೆರನ್ನು ಪನ್ಪೇರು. ಸ್ವಾಮಿ ವಿವೇಕಾನಂದರನ್ನ ಕೈತಲೋರಿ ಉಡುಗೆ ಬರ್ಪೆ ಆ ಉಡುಗೆ ಮಸ್ತ್ ಮಿತ್ತುತು ಒಂದು ಬರ್ಪೆ ಆ ಸ್ವಾಮೀಜಿನ ಪನ್ಪೆ ನಿಗುಲ್ಪುರ ಮತ ಧರ್ಮ ಗ್ರಂಥೋಲು ಹತ್ರ ಸ್ವಾಮೀಜಿ ನಗುಲ್ ನಿಗುಲ್ ಪನ್ಪರ್ ಬಗ್ಗದ ನಡಪೋಡು ಪನ್ಪರ್ ದೇ ಬಗ್ಗದ ನಡಪೋಡು ಏನ್ ಸರ್ತ ನಡಪೋಡು ಮನ್ಪನ್ನಾಗ ಸ್ವಾಮಿ ವಿವೇಕಾನಂದ ಅಂದಂದ ಮನುಷ್ಯನ ಲಕ್ಷಣ ಈ ಸರ್ತ ನಡಪೋಡು ಇನ್ ಮನ್ನಾಗ ಸರ್ತ ನಡಪೋಡು ಈ ಒಂಜಿ ಬೇಲೆ ಮಲ್ಪು. ಕಳೆದ ವರ್ಷ ಉತ್ತಮ ಸಾಧನೆ ಮಾಡಿದ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವರಿಗೆ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾದ ಗಣನಾಥ್ ಹೆಗಡೆ, ನಿತ್ಯಾನಂದ್ ಭಂಡಾರಿ, ಪುರಸಭಾ ಸದಸ್ಯ ಪ್ರಕಾಶ್ ರಾವ್, ಉದ್ಯಮಿ ಸಮದ್ ಖಾನ್ ಉಪಸ್ಥಿತರಿದ್ದು ರವೀಂದ್ರ ಪೂಜಾರಿ ಸ್ವಾಗತಿಸಿ ರೋಟರಿ ಇಕ್ಬಾಲ್ ಮಹಮ್ಮದ್ ಕಾರ್ಯಕ್ರಮ ನಿರೂಪಿಸಿದರು. ಖಾಲೀಲ್ ವಿ4 ನ್ಯೂಸ್ ಕಾರ್ಕಳ. The Islamic Academy of Education was established in 1991. The academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university